ಮೂಡಬಿದ್ರೆ ಕಲ್ಲಮುಣ್ಕೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕುದ್ರಿ ಪದವಿನಲ್ಲಿ ವಿದ್ಯುತ್ ಲೈನ್ ಅಳವಡಿಕೆ ಕಾಮಗಾರಿಗಾಗಿ ಸ್ಟರ್ಲೈಟ್ ಕಂಪನಿ ರೈತರೊಬ್ಬರ ತೋಟದಲ್ಲಿರುವ 450 ಕಂಗಿನ ಮರಗಳನ್ನು ಕಡಿದು ತೆರವುಗೊಳಿಸಲು ಮುಂದಾದ ಹಿನ್ನೆಲೆಯಲ್ಲಿ ಸ್ಥಳೀಯ ರೈತ ಮುಖಂಡರು ಹಾಗೂ ಸಂತ್ರಸ್ತರು ತೀವ್ರವಾದ ಪ್ರತಿಭಟನೆಯನ್ನು ನಡೆಸಿ ಮೊದಲು ಸೂಕ್ತವಾದ ದಾಖಲೆ ಹಾಗೂ ನ್ಯಾಯಸಮ್ಮತ ಪರಿಹಾರವನ್ನು ಒದಗಿಸಬೇಕೆಂದು ಒತ್ತಾಯಿಸಿದ್ದಾರೆ. ಕುದ್ರಿ ಪದವಿನ ರೆಬೆಲ್ಲೋ ಕಾಂಪೌಂಡ್ನ ಜಾಗಕ್ಕೆ ಬುಧವಾರ ಸ್ಟರ್ಲೈಟ್ ಕಂಪನಿಯ ಕಾರ್ಮಿಕರು ಪ್ರವೇಶಿಸಿ ಕಾಮಗಾರಿಯನ್ನು ಆರಂಭಿಸಲು ಯತ್ನಿಸಿದಾಗ ಸ್ಥಳೀಯ ರೈತ ಮುಖಂಡರು ಹಾಗೂ ಸಂತ್ರಸ್ತರು ತಡೆದು ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಸಂತ್ರಸ್ತರಾದ ಫಿಲೋಮಿನಾ ಹಾಗೂ ಜಾನ್ ರೆಬೆಲ್ಲೋ ಮಾಧ್ಯಮದವರೊಂದಿಗೆ ಮಾತನಾಡಿ, ರಾಷ್ಟ್ರದ ಹಿತದೃಷ್ಟಿಯಿಂದ ವಿದ್ಯುತ್ ಯೋಜನೆಗೆ ನಮ್ಮ ಜಮೀನನ್ನು ಬಿಟ್ಟುಕೊಡಲು ನಾವು ಸಿದ್ಧರಿದ್ದೇವೆ. ಆದರೆ ಇದುವರೆಗೆ ಕಂಪನಿ ಅಥವಾ ಸಂಬಂಧಪಟ್ಟ ಅಧಿಕಾರಿಗಳು ಯಾವುದೇ ರೀತಿಯ ಅಧಿಕೃತವಾದ ದಾಖಲೆಗಳನ್ನು ನೀಡಿಲ್ಲ ಎಂದು ಆರೋಪಿಸಿದರು. ರೈತ ಮುಖಂಡ ವಕೀಲ ಶಾಂತಿ ಪ್ರಸಾದ್ ಹೆಗ್ಡೆ, ಆಲ್ಫೋನ್ಸ್ ಡಿಸೋಜಾ, ಸುಕುಮಾರ್ ಶೆಟ್ಟಿ ಹಾಗೂ ಸ್ಥಳೀಯ ರೈತರು ಈ ಸಂದರ್ಭ ನೆರೆದಿದ್ರು. ಕೊಡ್ತಕ್ಕಂಥದಕ್ಕೆ ತೋಟಗಾರಿಕೆ ಇಲಾಖೆಯ ಸರ್ಕಾರ ಯಾವ ಮಾನದಂಡದಲ್ಲಿ ಆಧರಿಸಿ ನೀಡಿದ್ದಾರೆ ಅದರ ಪ್ರತಿಯನ್ನು ನಮಗೆ ಕೊಡಿ ಅಂತ ಕೇಳಿದೀವಿ. ಅದನ್ನ ಕೊಡದೆ ಸಹಿ ಹಾಕಿ ಅಂತ ಕೇಳುವುದಕ್ಕೆ ನೀವು ಒಪ್ಪಿ ಹೇಳಿದ್ರು ಕೊಡಿ ಅಂತ ಹೇಳಿದ್ರೆ ಒಂದ್ ನಿಮಿಷ ನಾವು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ನಮಗೆ ಸರ್ಕಾರ ಅಥವಾ ಜಿಲ್ಲಾಧಿಕಾರಿ ಯಾವ ಅಡಿಕೆಗೆ ಎಷ್ಟು, ತೆಂಗಿನ ಗಿಡಕ್ಕೆ ಎಷ್ಟು, ಯಾವ ಗಿಡಕ್ಕೆ ಎಷ್ಟು ಕೊಟ್ಟಿದ್ದಾರೆ ಯಾವುದಂತ ಹೇಳುವಂತ ಕೊಡ್ಬೇಕು. ಇವರು ಈಗ ಇಷ್ಟು ಕಂಪೆನ್ಸೇಷನ್ ನಿಮಗೆ ಬರ್ತದೆ 1 ಕೋಟಿ 5 ಲಕ್ಷ ಅಂತ ಹೇಳ್ತಾರೆ. ಯಾವ ಆಧಾರದಲ್ಲಿ ಹೇಳ್ತಾರೆ ಹೇಳಿ ನನಗೆ? ಆ ಡಾಕ್ಯುಮೆಂಟ್ ಕೊಡಿ ಅಂತ ಕೇಳಿದ್ರಲ್ಲಿ ತಪ್ಪೇನಿದೆ? ಎಲ್ಲಿದೆ? ಕೋರ್ಟ್ ಎಲ್ಲಿಯಾದ್ರೂ ಹೇಳಿದ ನಿಮ್ಗೆ ಆ ಕಂಪೆನ್ಸೇಷನ್ ಅಮೌಂಟ್ ಏನು ಕೇಳಲಿಕ್ಕಿಲ್ಲ, ನೀವು ಕೊಟ್ಟದನ್ನು ನಾವು ತಗೊಳ್ಬೇಕಂತ ಹೇಳಿದ? ಅಥವಾ ನಿಮ್ಗೆ ನಿಮ್ಮ ಕಂಪೆನ್ಸೇಷನ್ ಅಮೌಂಟ್ ಕೊಡ್ಲಿಕ್ಕೆ ನಾವು ಸಹಿ ಹಾಕಿದ ನಂತರವೇ ನೀವು ನಿಮ್ಮ ಕಂಪನಿಯ ಬೈಂಡಿಂಗ್ ಅಲ್ಲ, ನಾವು ಕಂಪನಿ ಆರ್ಡರ್ಗೆ ಅಲ್ಲ ಸರ್, ಕಂಪನಿ ಯಾವುದಿಲ್ಲ, ಜಿಲ್ಲಾಧಿಕಾರಿ ಆದೇಶಕ್ಕೆ ಇವರು ಇದು ಮಾಡ್ಲಿ ಸರ್. ಈಗ ಮಂಜುನಾಥ್ ಹತ್ರ ಯಾವ ರೀತಿ ಹೇಳ್ತೀರಿ ನೀವು?